ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸುವುದಕ್ಕಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಯಾವುದೇ ತಂತ್ರವೂ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅವರೊಬ್ಬ ಶಕುನಿ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಐವನ್ ಡಿಸೋಜಾ ಹೇಳಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇನ್ನು ಮುಂದೆಯೂ ಅಧಿಕಾರಕ್ಕೆ ಬರುತ್ತದೆ. ಬಿಜೆಪಿಯವರು ಕೋಮು ಆಧಾರಿತ ರಾಜಕೀಯ ಮಾಡುತ್ತಿದ್ದಾರೆ, ಕೋಮು ಸಂಘರ್ಷಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತಿದ್ದಾರೆಂದು ಆರೋಪಿಸಿದರು. We do not bothered about what we are going to do for the future. ನಾವು ಹಿಂದೆ ಏನು ಮಾಡಿದ್ದೀವಿ ಅದರ ಬಗ್ಗೆ ಯಾವುದೇ ಆಲೋಚನೆಗೆ ಹೋಗದೆ ಪದೇ ಪದೇ ಅವರು ಹೇಳ್ತಕ್ಕಂಥದ್ದು, ಇಲ್ಲೇ ಒಂದು ಕಡೆ ನೀವು ಅಶಾಂತಿಯನ್ನು ಸೃಷ್ಟಿ ಮಾಡಿ, ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿ. ಅಮಿತ್ ಶಾ ಈಸ್ ನೋನ್ ಫಾರ್ ಈಸ್ ವೈಲೆನ್ಸ್ ಅಂಡ್ ಕ್ರಿಮಿನಲ್ ಆಕ್ಟಿವಿಟಿ. ಅವರು ಶಕುನಿ ಅಂದರೆ ಅರ್ಥ ಅದು ಸರಿಯಾದ ವರ್ಡ್ ಅಲ್ಲ ಅಂತ ನನಗೆ ಅನಿಸ್ತದೆ. ಅವರು ಎಲ್ಲಿವರೆಗೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಅಂತ 95% ಜನ ಆಡಳಿತ ಮಾಡತಕ್ಕಂಥವ್ರು ಸರ್ಕಾರದಲ್ಲಿ ಹಿಂದೂ ಧರ್ಮದ ಅನುಯಾಯಿಗಳು, ಹಿಂದೂ ಧರ್ಮದ ಪರವಾಗಿರುವವರು, ಅವರು ಹಿಂದೂ ಧರ್ಮವನ್ನು ಅನುಕರಣೆ ಮಾಡ್ತಕ್ಕಂಥವ್ರು ಆಗಿರುವ ಒಂದು ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹೇಗೆ ಆಗ್ತದೆ?